ಬಡ್ಕಳ ತಾಲೂಕಿನ ಶಿರಾಲಿ ಗ್ರಾಮದ ತಟ್ಟಿಹಕ್ಕಲ್ ಮೈದಾನದಲ್ಲಿ ಜಿಲ್ಲಾ ಪಂಚಾಯತ್ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಕಾರವಾರ ಬಡ್ಕಳ ಪಶು ಆಸ್ಪತ್ರೆಯವರ ಆಶ್ರಯದಲ್ಲಿ ಮಿಶ್ರತಳಿ ಆಕಳುಗಳ ಪ್ರದರ್ಶನ ಕಾರ್ಯಕ್ರಮವನ್ನು ಶಾಸಕ ಸುನಿಲ್ ನಾಯ್ಕ್ ರವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಈ ಆಕಳುಗಳ ಪ್ರದರ್ಶನವು ಜಾನುವಾರುಗಳಿಗೆ ಪ್ರಾಮುಖ್ಯತೆ ಕೊಡಬೇಕು ಅಂತ ಉದ್ದೇಶವನ್ನಿಟ್ಟುಕೊಂಡು ಇನ್ನು ಹೆಚ್ಚಿನ ದನಕರುಗಳನ್ನು ಬೆಳೆಸಬೇಕು. ಸರ್ಕಾರದಿಂದ ಬರುವ ಯೋಜನೆಗಳನ್ನು ಅವರಿಂದ ಕೇಳಿ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಈ ಭಾಗದಲ್ಲಿ ವಿಶೇಷವಾಗಿ ಹೆಚ್ಚಿನ ಜಾನುವಾರುಗಳನ್ನ ಬೆಳೆಸ್ತಾರೆ. ನಮ್ಮ ಈ ಭಾಗದಲ್ಲಿ ಅದನ್ನ ನೀವೆಲ್ಲರೂ ಒಂದು ಪ್ರದರ್ಶನದ ಮೂಲಕ ಎಲ್ಲರೂ ಇದೇ ರೀತಿ ಒಂದು ಮಾಡಬೇಕು. ಇಷ್ಟೇ ಒಂದು ಅದ್ಭುತವಾಗಿ ಜಾನುವಾರುಗಳನ್ನ ಬೆಳೆಸಬೇಕು ಅಂತಕ್ಕಂಥ ಉದ್ದೇಶ. ಇವತ್ತು ಈ ವಿಶೇಷ ಅಂದ್ರೆ ಪ್ರಥಮ ಬಾರಿಗೆ ಈ ಒಂದು ತಟ್ಟೆಕಲ್ ಗ್ರಾಮದಲ್ಲಿ ಜಾನುವಾರು ಪ್ರದರ್ಶನ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ತುಂಬಾ ಸಂತೋಷ. ಯಾಕಂದ್ರೆ ಡಾಕ್ಟರ್ ಕೇಳಿದಾಗ ನಾ ಹೇಳಿದ್ರು, ಅವ್ರು ಹೇಳಿದ್ರು ತಟ್ಟೆಕಲ್ ಭಾಗದಲ್ಲಿ ಮಾಡೋಣ, ಯಾಕಂದ್ರೆ ಅತಿ ಹೆಚ್ಚು ಈ ಒಂದು ಜಾನುವಾರು ಇರ್ತಕ್ಕಂಥ ಭಾಗ. ಬೇರೆ ಈ ಒಂದು ತಾಲೂಕಿಗೆ ಹೋಲಿಸಿದ್ರೆ ಹೆಚ್ಚಿನ ಜಾನುವಾರುಗಳಿಗೆ ವಿಶಿಷ್ಟ ಸ್ಥಾನ ಕೊಡ್ತಕ್ಕಂಥ ಜಾಗ ಇದು. ಯಾಕಂದ್ರೆ ತಟ್ಟೆಕಲ್, ಸಾರದೊಳೆ, ಚಿತ್ರಾಪುರ ಈ ಭಾಗದಲ್ಲಿ ಅನೇಕರು ಹೆಚ್ಚಿನ ದನಕರುಗಳನ್ನ ಅನೇಕ ಜಾನುವಾರುಗಳನ್ನ ಸಾಕಿರ್ತಾರೆ. ನಂಬಿಕೆ ನಿಮ್ಗೆಲ್ಲರೂ ಗೊತ್ತಿದೆ. ನಾವು 33 ಲಕ್ಷ ದೇವತೆಗಳನ್ನ ಜಾನುವಾರುದಲ್ಲಿ ಕಾಣ್ತೇವೆ, ಹಸುವಲ್ಲಿ ಕಾಣ್ತೇವೆ. ಅದಕ್ಕೆ ಹೆಚ್ಚು ಒತ್ತನ್ನ ಕೊಡ್ತಕ್ಕಂಥದ್ದು ಈ ಭಾಗ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶಿರಾಲಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ವೆಂಕಟೇಶ್ ನಾಯ್ಕರ್ ಅವರು ಮಾತನಾಡಿ, ವಯಸ್ಸಾದ ಜಾನುವಾರುಗಳನ್ನು ಮಾರಾಟ ಮಾಡಿ ಸಾಗಿಸಲಾಗುತ್ತಿದೆ. ಇದು ತುಂಬಾ ಬೇಸರದ ಸಂಗತಿ. ಆದಷ್ಟು ಬೇಗ ಈ ಮಾರಾಟ ಮಾಡಿ ಸಾಗಿಸುವುದನ್ನು ನಿಲ್ಲಿಸಬೇಕು. ಹಾಗೆಯೇ ಸರ್ಕಾರದಿಂದ ಸರಿಯಾದ ಮಾಹಿತಿ ಸಿಗುತ್ತಿಲ್ಲ. ಅದಕ್ಕೆ ಪರ್ಯಾಯವಾದ ವ್ಯವಸ್ಥೆಯನ್ನ ಮಾಡಿ ಕಾರ್ಯಾಗಾರವನ್ನ ಹಮ್ಮಿಕೊಂಡು ರೈತರಿಗೆ ಹೆಚ್ಚಿನ ಮಾಹಿತಿಯನ್ನ ನೀಡುವ ಕೆಲಸ ಆಗಬೇಕು ಅಂತ ಹೇಳಿದ್ರು. ಎಲ್ಲ ರೈತರು ಒಂದು ಹೇಳ್ತಾರೆ, ಗೋಮಾತೆಯನ್ನು ನಾವು ಒಂದು ದೇವರಿಗೆ ಹೋಲಿಸ್ತೇವೆ. ಆ ಗೋಮಾತೆಯನ್ನು ನೀವು ಯಾರಿಗೂ ನಿಮ್ಮ ಸ್ವಾರ್ಥವಾಗಿ ಯಾರಿಗೂ ಕೊಡದೆ ಅದನ್ನು ನೀವು ಬೇಕಾದಾಗೆ ನೀವು ಬೇಕಾದ್ರೆ ಇನ್ನು ಮುಂದೆ ನಮಗೆ ನಮ್ಮ ವೈದ್ಯಾಧಿಕಾರಿಗಳು ಏನೋ ಒಂದು ಯೋಜನೆ ಕೊಟ್ಟರೆ ನಾವು ಪಂಚಾಯತಿ ಮಟ್ಟದಲ್ಲಿ ನಿಮ್ಮ ವಯಸ್ಸಾದ ಒಂದು ಯಾವುದೇ ದನಕ್ಕೆ ಇರ್ಬೋದು ಏನಾದ್ರು ಒಂದು ಸವಲತ್ತು ಸಿಗುವ ಹಾಗೆ ನಾವು ಮಾಡ್ತೇವೆ ಅಂತ ಹೇಳ್ತಾ ಪಶುವೈದ್ಯ ವಿವೇಕ್ ಹೆಗಡೆ ಅವರು ಮಾತನಾಡುತ್ತಾ ರೇಬಿಸ್ ರೋಗದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಿದ್ರು. ಸರಿಯಾಗಿ ಸದುಪಯೋಗ ಆಗಬೇಕು, ನಿಜವಾಗಿ ಬೇಕಾದಂಥ ಫಲಾನುಭವಿಗಳು ಮುಟ್ಟಬೇಕು ಅನ್ನುವಂಥ ಆಸೆ. ಅದಕ್ಕೆ ಸನ್ಮಾನ್ಯ ಶಾಸಕರು ಎಲ್ಲ ರೀತಿಯ ಸಹಕಾರ ನೀಡ್ತೀನಿ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ನಲ್ಲಿ ಹೇಳಿದ್ದಾರೆ. ಅವರ ಸಹಕಾರದಿಂದ ನಾನು ಮುಂಬರುವ ದಿನದಲ್ಲಿ ಇಲಾಖೆಯನ್ನು ತನ್ಮೂಲಕವಾಗಿ ರೈತರ ಒಂದು ಜಾನುವಾರುಗಳ ಅಭಿವೃದ್ಧಿಯನ್ನು, ತನ್ಮೂಲಕವಾಗಿ ರೈತರ ಆರ್ಥಿಕ ಅಭಿವೃದ್ಧಿಯನ್ನು ಮುನ್ನಡೆಸ್ಕೊಂಡು ಹೋಗಲಿಕ್ಕೆ ಶಿರಸ ನಾನು ನನ್ನ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಈ ಸಂದರ್ಭ ತಾಲೂಕು ಪಂಚಾಯತ್ ಸದಸ್ಯೆಯಾದ ಮಾಲತಿ ದೇವಾಡಿಗ, ಮೋಹನ್ ದೇವಾಡಿಗ, ಕೃಷ್ಣ ನಾಯ್ಕ್, ರಾಧಾಕೃಷ್ಣ, ವಿವೇಕ್ ಹೆಗಡೆ ಮೊದಲಾದವರು ಉಪಸ್ಥಿತರಿದ್ದರು. ರಾಘವೇಂದ್ರ ಮಲ್ಯ, ವಿ4 ನ್ಯೂಸ್ 24/7 ಬಡ್ಕಳ.